ಕಳೆದ 3 ವರ್ಷಗಳಿಂದ ಮಧುಗಿರಿ ಉಪವಿಭಾಗ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈ ಭಾಗದ ಜನರ ಮನ್ನಣೆಗೆ ಪಾತ್ರರಾಗಿದ್ದು ಜನಸ್ನೇಹಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ದಕ್ಷ ಅಧಿಕಾರಿ ಸೋಮಪ್ಪ ಕಡಕೋಳ ಅವರು ಇತ್ತೀಚೆಗೆ ವರ್ಗಾವಣೆ ಆದ ಹಿನ್ನೆಲೆಯಲ್ಲಿ ಪಾವಗಡ ತಾಲೂಕು ಕಚೇರಿ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಹಶೀಲ್ದಾರ್ ವರರಾಜು ಸೋಮಪ್ಪ ಕಡಕೋಳ ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಪುಷ್ಪಮಾಲೆ ಹಾಕುವುದರ ಮೂಲಕ ಬೀಳ್ಕೊಡುಗೆ ನೀಡಿದರು. ಅಧಿಕಾರಿಗಳು ಜನರ ಜೊತೆ ಯಾವ ರೀತಿ ಒಡನಾಟ ನಡೆಸಿ ಜನರ ಸ್ನೇಹಿಯಾಗಬೇಕು ಎಂದು ಸಲಹೆಗಳನ್ನು ನೀಡಿದರು. ಇದೇ ವೇಳೆ ತಹಶೀಲ್ದಾರ್ ವರದರಾಜು, ಶಿರಸ್ತೇದಾರ್ ಎನ್ ಮೂರ್ತಿ, RI ಗೋಪಾಲ್, ಚಂದ್ರಶೇಖರ್, ಆಸಿಫ್, ಹರ್ಷಿತಾ, ಸುಬ್ಬಲಕ್ಷ್ಮಮ್ಮ, ಫಕ್ರುದ್ದೀನ್ ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿಗಳು ಇದೇ ವೇಳೆ ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ವೈಯಕ್ತಿಕ ಕುಟುಂಬ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮಂದಿರು ಏನು ಡಿಪೆಂಡೆಂಟ್ ಇದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಎಲ್ಲರ ಜೊತೆ ಖುಷಿಯಿಂದ ಇದ್ದಾಗ ನೀವು ಆಫೀಸಲ್ಲಿ ಬಂದು ಒಳ್ಳೆ ರೀತಿಯಿಂದ ನೀವು ಖುಷಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಮನೆಯಲ್ಲೇ ಕಿರಿಕಿರಿ ಇಟ್ಕೊಂಡು ಮನೆಯಲ್ಲೇ ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ತಾಪ ಇದೆ, ಆ ಭಾವನೆಯಿಂದ ನೀವು ಆಫೀಸಿಗೆ ಕಚೇರಿಗೆ ಬಂದು ಕಚೇರಿಯಲ್ಲಿ ಕೂತ್ಕೊಂಡಾಗ ಯಾರೋ ಒಬ್ಬ ಬಡ ರೈತ ಪಾಪ ಎಲ್ಲಿಂದನೂ ಬರ್ತಾನೆ, ವೆಂಕಟಾಪುರದಿಂದ ಬಂದ್ಬಿಡ್ತಾನೆ, ವೆಂಕಟಾಪುರದಿಂದ ಬರ್ತಾನೆ, ವಯಸ್ಸಾಗಿರ್ತದೆ, ನಿಮ್ಮ ಮುಂದೆ ಬಂದು ನಿಂತ್ಕೋತಾನೆ, ಅದನ್ನು ಕರೆಕ್ಟಾಗಿ ಅವ್ನಿಗೆ ಅಡ್ರೆಸ್ ಮಾಡೋದಾಗಲ್ಲ. ಅವಾಗ ಏನಿದೆ, ಏನು ಆಗ್ಬೇಕಾಗಿದೆ ಕೆಲಸ ಅನ್ನೋದು ಹೇಳೋಕ್ಕಾಗಲ್ಲ. ಏನೋ ಒಂದು ಹಳೇ RTC ತೊಗೊಂಡು ಬಂದ್ಬಿಡ್ತಾನೆ ನಿಮಗೆ. ಸೊ ನೀವು ಕುತ್ಕೊಂಡಿರ್ತೀರಾ, ನಿಮ್ಗೆ ಆಲ್ರೆಡಿ ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ಟಿದೆ, ಎಲ್ಲಿಂದ ಮನೆಯಿಂದ ಬರಬೇಕಾದ್ರೆ. ಸೊ ನೀವು ಅವನಿಗೆ ಆ ವ್ಯಕ್ತಿಗೆ ಕರೆಕ್ಟಾಗಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲ ಹೋಗಿ ಮರ ನೀನು ಇವತ್ತು ಬೇಡ ನಾಳೆ ಬರ, ಮತ್ತೆ ನಾಳೆ ಬರ್ಬೇಕಂದ್ರೆ ನೀವು ಹೇಳೋದು 2 ವರ್ಡು ನೇಮ್ ಮಿಸ್ಮ್ಯಾಚ್ ಆಗಿರ್ಬೋದು, ಅಥವಾ ಏನು ಸಣ್ಣ ಪುಟ್ಟ 3 and 9 ಮಿಸ್ಮ್ಯಾಚ್ ಆಗಿರ್ಬೋದು, ಅಥವಾ ದೋಷಗಳಿರ್ಬೋದು, ಇಂಥವುಗಳು ಸರಿಪಡಿಸೋದಕ್ಕೆ. ಮತ್ತು ಕರೆಂಟ್ RTC ಇದ್ದು ಕಂಪ್ಯೂಟರ್ RTC ಬರ್ಬೇಕಾದ್ರೆ ಅವ್ರು ಕೈ ಬಿಟ್ಟು ಹೋಗಿರ್ಬೋದು. ಇಂಥ ಮಾಮೂಲಿ ಇಶ್ಯೂಸ್ಗಳಿಂದ ಅವ್ರ ಪಾಪ ಅಂತೇಳುವಂಥ ಸಮಸ್ಯೆಗಳು ಇತ್ತು. ಅದನ್ನು ನಾನು ಇಮಿಡಿಯೇಟಾಗಿ ಅವರಿಗೆ ಅಟೆಂಡ್ ಮಾಡಿದಾಗ ಅರ್ಥ ಆಗ್ತಿದ್ದಂಗೆ ಸಾಧ್ಯವಾದಷ್ಟು ಬಿಟ್ಟು ಅದೇ ಟೈಮ್ದಲ್ಲಿ ನಾನು ಸಾಲ್ವ್ ಮಾಡಿದೆ. ಅವ್ರ ಕುಟುಂಬ ಥರನೇ ನೋಡ್ತಾ ಇದ್ರು, ಯಾವುದೇ ಕಾರಣಕ್ಕೂ ಬೇರೆ ಥರ ನೋಡ್ತಾರೆ, ಎಲ್ಲರ ಜೊತೆ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋದ್ರು. ಜೊತೆಗೆ ಯಾವುದೇ ಥರದ ಏನು ಸಹ ಸಮಸ್ಯೆಗಳಾದಂಗೆ ಇದುವರೆಗೂ ಸಹ ಸಾಯೋರು ಯಶಸ್ವಿಯಾಗಿ ಕೆಲಸ ಮುಗಿಸಿದ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ನಮಗೆ ನಾನು ಸುಮಾರು ಜಾಸ್ತಿ ನಾನು AC ಆಫೀಸಲ್ಲಿ ಸಾಹೇಬ್ರ ಕೆಲಸ ಮಾಡೋದಕ್ಕೆ ಅಲ್ಲಿ AC ಆಫೀಸ್ ಸುಮಾರು ಕೆಲಸಗಳು ಸಹ ನಾವು ಸಾಹೇಬ್ರ ಜೊತೆ ಸೇರಿ ಮಾಡಿದ್ವಿ. AC ಆಫೀಸ್ದು ಅಲ್ಲಿ ಪೇಂಟ್ ಮಾಡಿದಿರ್ಬೋದು, ದೇವಸ್ಥಾನ ಜಾತ್ರೆ ಇರ್ಬೋದು, ಅಲ್ಲಿ ಮತ್ತೆ ಗಾರ್ಡನ್ ಮಾಡಿದಿರ್ಬೋದು, ಹಲವಾರು ಕೆಲಸಗಳ ಜೊತೆಗೆ ಸಾಹೇಬ್ರ ಇದು ಮಾಡಿದ್ದೀವಿ. ಆನಂತರ ನಾನು ಇಲ್ಲಿ ಬಂದಾದ್ಮೇಲೆ ನಾನು ಪಾವಗಡ ಕಾರಣ ಆದಮೇಲೆ ಸಾಹೇಬರು ಕರ್ಕೊಂಡು ಜವಾಬ್ದಾರಿ ಸಹ ಎಲ್ಲ ಸಹ ಮಾಡಿಸಿದ್ವಿ. ರಂಜಿತ ಹೇಳಿದಂಗೆ ಸಾಹೇಬರು ಅವತ್ತು ಎಲ್ಲರೂ ಎಲ್ಲ ಗ್ರಾಮ ಸಾಹೇಬರು ಎಲ್ಲ ಎಲ್ಲ ಕುಂಡಿಸಿ ಎಲ್ಲರಿಗೂ ಪಾಠ ಹೇಳೋದು ಸ್ಟಾರ್ಟ್ ಮಾಡಿದ್ರು. ಏನೇನಂದ್ರೆ ರಾಜಮಹಾರಾಜರು ಕಲ್ಲು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಹೆಂಗ್ ಮಾಡ್ತಾ ಇದ್ರು ಜವಾಬ್ದಾರಿ, ಆನಂತರ ಹೆಂಗ್ ನೀವು ಯಾಕೆ ವಸೂಲಿ ಮಾಡ್ತೀರಾ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ, ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.